ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಅತಿಥಿಗಳಾಗಿ ಆಗಮಿಸಿದ್ದಾರೆ ಶ್ರೀಯುತ ರವೀಂದ್ರ ಶೆಟ್ಟಿ, ಅಧ್ಯಕ್ಷರು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನೇರಲಗಟ್ಟೆ. ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ನಮ್ಮ ಪ್ರಶಾಂತ್ ನಾಯ್ಕ್ ಸರ್, ಮಂಗಳೂರು ವಿಶ್ವವಿದ್ಯಾಲಯದ ನಮ್ಮ ಪ್ರಾಧ್ಯಾಪಕರಾಗಿದೆ, ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಮುಖ್ಯ ಅತಿಥಿಯಾಗಿ ನಮ್ಮವರಾದ ನನ್ನ ಆತ್ಮೀಯರಾದ ಶ್ರೀಯುತ ವಸಂತರಾಯ್ BK ಅವರು ಕೂಡ ಆಗಮಿಸ್ತಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತ. ಸುರೇಶ್ ಆಚಾರ್ಯ ಅವರು ಕೂಡ ವೇದಿಕೆಗೆ ಬರಬೇಕು. ಸುರೇಶ್ ಆಚಾರ್ಯ ದೇರ್ಲಗಟ್ಟೆ. ಈ ಕಟ್ಟಡದ ಮಾಲೀಕರಾದ ಸತೀಶಣ್ಣ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಸಮರ್ಪಣಾ ಪರಿವಾರ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ಮೋಹನ್ ಶಿಲ್ಲಾರ್ ನಿರ್ವಹಿಸಲಿಕ್ಕಿದ್ದಾರೆ. ಅವರು ವೇದಿಕೆ ಹತ್ತಿರ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಆತ್ಮೀಯರೇ, ಈ ಭಾಗದ ಮಾತಾ ದೈವದೇವರೆಲ್ಲ ಮನಸ್ಸೇರಿನೊಂದು ಇಂದೇ ನಮ್ಮ ಜಾಗಡು ನೆಲೆಯಂಚಿನ ಅಜ್ಜ ಕೊರಗಜ್ಜೆ ಅಂಚಿನ ಅಯ್ಯಪ್ಪ ಸ್ವಾಮಿ ದೇವರನ್ನ ಅಂಚಾರ ಮಾಗಣದ ಸೋಮಣಕ ದೇವರನ್ನು ಅಂಚಿನ ಶ್ರೀ ಕೃಷ್ಣ ಪರಮಾತ್ಮ ಮನಸ್ಸೇರಿನೊಂದು ಭಾರಿ ಪ್ರೀತಿಯ ಕಟ್ಟಿದಂತೆ ಸಂಸ್ಥೆ ಸಮರ್ಪಣಾ ಪರಿವಾರ ಟ್ರಸ್ಟ್. ಬಹುಶಃ ಒಂದು ಈತ ಜನ ಇಂಕಲು ಸೇರಿನಾಗನೇ ಇಂಕಲ ಕಾರ್ಯಕ್ರಮದ ಒಂದು ಉದ್ದೇಶದ ಕಾರ್ಯಕ್ರಮ ನಡಪನ ಚಿಂತನ ಈ ರೀತಿ ನೀತಿ ಇಂಕಲಿಗೆ ಖುಷಿಯ ಒಂದು ಬಹುಶಃ ಬತ್ತಿನ ಚಿತ್ರ ಮಾತ ಇಂಕಲ್ನ ಪರಿವಾರದ ಸದಸ್ಯರು ಸುರುಕಾದ ರೀತಿ ಪ್ರೀತಿ ಪೂರ್ವಕ ಹೊಂದಾಣೆ ಸದಸ್ಯರು ಇಂದು ಇವತ್ತಮ್ಮೊಟ್ಟಿಗೆ ಇಂದು ಆಮಂತ್ರ ಪತ್ರಿಕೆ ಬಿಡುಗಡೆ ಮಾಡಿಕೊಳ್ಳಿದ್ದಾರೆ ಮುಖ್ಯವಾದ ನಮ್ಮ ರವೀಂದ್ರ ಶೆಟ್ಟಿ. ಈ ಭಾಗದ ಬೇರೆ ಬೇರೆ ಮಾತುಗಳ ಚಿರಪರಿಸಿದರೆ ಇನ್ನೊಟ್ಟಿಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದ ಧಾರ್ಮಿಕ ಸೇವೆಯನ್ನು ಮತ್ತು ರವೀಣ್ಣ ಇದನ್ನು ಭಾರಿ ಪ್ರೀತಿ ನೆನಪು ಅಂಚನೆ ನನವರಿ ಬಿನ್ನೆ ಬಹುಶಃ ಒಂಜಿ ಬಿನ್ನೆರಲ್ಲಿ ಎತ್ತದ ಬರ್ಕೊಂಡು ಇತ್ತೆ ಆರಾಧಿ ಬರ್ಕೊಂಡು ಇತ್ತು ಎಂಕಲ್ನ ಡಾಕ್ಟರ್ ಪ್ರಶಾಂತ್ ನಾಯ್ಕ್ ಮಂಗಳೂರು ವಿಶ್ವವಿದ್ಯಾನಿಲಯದ ಬಯೋಸೈನ್ಸ್ ವಿಭಾಗದ ಮುಖ್ಯಸ್ಥರಾದ ಬಹುಶಃ ಆರು ಮುಖ್ಯಸ್ಥರ ತುಂಬ ಎಂಕಲ ಒಟ್ಟಿಗೆ ಒಡನಾಟ ಅವು ಎಂಚೆತ್ತನೊಂದು ವಾರು ಅವು ಇಂಕಲ ಮನಸ್ಸು ಮಾತ್ರ ಇತ್ತು ವಿಚಾರ. ಬಹುಶಃ ಅವೇ ಹೆಚ್ಚಿನ ಒಂದು ದೈವೇಚ್ಛನ ನನಗೆ ಗೊತ್ತಿದ್ದು ಕಾರ್ಯಕ್ರಮದ ಒಂದೊಂದು ಇಪ್ಪನಾಗ ಅಡೆಗೆ ಬರ್ತೀರಿ ಪ್ರೀತಿನ ಬರ್ತಾವ ಎತ್ತಿ ಕೂಡ ಬರ್ತಾವ 5 ಮಲ್ಲ ಈ ಒಳ್ಳೆಯ ಮನಸ್ಸು ಯಾವುದಿಲ್ಲ ಸರ್. ಇಂಥ ಒಂದು ಒಳ್ಳೆಯ ಮನಸ್ಸು ನನವರಿ ಎಂಕಲ್ನ ವಸಂತ ಆಯಿತು. ಬಹುಶಃ ಒಂದು ಒಟ್ಟಿಗೆ ಇಪ್ಪಣಗಳು ಬಂದು ಎಂಗ್ಲ ಸಸಾರ ಏಪಲ ಆ ಸಸಾರದೊಟ್ಟಿಗೆ ಪ್ರೀತಿ ಜಾಸ್ತಿ. ಏಪಲ್ ಒಟ್ಟಿಗೆ ಇರ್ತಂದ್ರೆ ಏಪಲ್ ಎಂಕಲ್ನ ಉಪಯೋಗಿ ವಿಚಾರಣೆಯನ್ನು ಪಟ್ಟೊಂದು ಕಷ್ಟ ಸುಖದೊಟ್ಟಿಗೆ ಸಹಭಾಗಿರ್ತಾರೆ. ಈಗ ಲಯನ್ಸ್ ಎಲ್ಲ ಎಂಕಲ್ ಒಟ್ಟಿಗೆ ಶಿಕ್ಷಕರ ಸಂಘಟನೆ ಎಂಕಲ್ ಒಟ್ಟಿಗೆ ಇರ್ತಾರೆ. ವಸಂತ ಎಂಕಲ ಇಂತೀರು ಮಲ್ಲ ಬಿನ್ನೇರು ಏನಾರು ದಾಯ ಗೆಸ್ಟ್ ಅನಿಕ ನಮ್ಮ ಒಟ್ಟಿಗೆ ಇರ್ತೀವಿ ನಾನು ಬೇತೆ ಅನ್ಪರ ಉಂಟು. ಬಹುಶಃ ಇದು ಬೇತೆ ಇರುವುಟಿ ಮಲ್ಲಣ್ಣೆ ಪ್ರೀತಿ ನಮ್ಮ ಕಡೆ ಇರ್ತಾರೆ. ಸುರೇಶ ಒಂಜಿನೊಳ್ಳ ಬಾಕಿ ಎಂಕಲ ಕಾರ್ಯಕ್ರಮ ಏರ್ಪಡಿಸಿರುವುದನ್ನು ಸುರೇಶ ಏರ್ಪಡುಳ್ಳೇರಿ ಬಹುಶಃ ಒಂಜಿ ಸರಿಯಾದ ಮಾರ್ಗದರ್ಶನ ಎಂಚೆ ಮಲ್ಕೊಡು ಗಾಣೆ ಕತೆ ಪ್ರತಿಯೊಂದು ಮಾರ್ಗದರ್ಶಕರಾದ ಎಂಗ್ಲ ಏರ್ಪಡು ಪ್ರೀತಿ ಕೊಟ್ಟು ಸುರೇಶ ನೀರನ್ನು ಸತೀಶನ್ನೇ ಒಂಜೆಂಗ್ಲೆ ಕಚೇರಿ ಗೂಡು ಬಂಡದು ಮುಗಿದ ಕಡೆಗೆ ತಿರ್ಗೋದಿಲ್ಲ. ರಾಮಚಂದ್ರನಿಗೆ ನಾನು ಒಂಜಿ ಆಕ್ನೊಟ್ಟಿಗೆ ಪ್ರೀತಿ ವಿಶ್ವಾಸದ ಸಂಬಂಧ ಎಂಗ್ಲ ಕಚೇರಿ ಒಂಜಿ ಭಾರಿ ಪೊರುಳು ಮಾಡ್ತಿರ್ತಾರೆ. ಹಿರಿಯ ಪ್ರೀತಿ ಪೂರ ಕೊಡೋದು ಕಾರ್ಯಕ್ರಮದ ಮುದುಕೃಷ್ಣ ಸಮಿತಿದ ಅಧ್ಯಕ್ಷತೆಯನ್ನು ಹಿರಿಯ ಹೊರಡು ಬಂದು ಮಾತನ್ನ ಅಭಿಪ್ರಾಯ ಬರ್ತಾನೆ ಜೀವನ ಕೇಳಿ ಮಾಡಬೇಕು. ಬಹುಶಃ ಒಂದು ಸಂಸ್ಥೆ ಗಟ್ಟಿಯಾದ ಗುಲಿಯೋಡು ನಾನು ಜಾಸ್ತಿ ಜನಕ್ಕೆ ಹುಟ್ಟೋದನ್ನ ಅದಕ್ಕೆ ಅಂಚಿತವೇ ಒಂಜಿ ಮನಸ್ಸದ ಜವಣಿ ರೀತಿಯ ಮಾತ್ರ ಬಹುಶಃ ಕೊಡ್ಲಾರ್ಬೇಕು. ಜೀವನ ಕೇಪಿ ಮಾಡೋರು ಬಂದರೆ ಒಂದು ಖಾಲಿ ವ್ಯಕ್ತಿ ಮಾತ್ರ ಪ್ರತಿಯೊಂದಿನ ಅವರಿಗೆ ನಾಯಕಿ ಆದ ಸೇವಕಿ ಆದ ಬೇಲೆ ಅಂತ ಜೀವನ ಭಾರಿ ಪ್ರೀತಿ ಮತ್ತು ಎಲ್ಲ ಕಾರ್ಯದರ್ಶಿಗಳು ವಸಂತ ಕೋಡಿ ಸರ್ ಬಹುಶಃ ಈತ ಮಾತ್ರ ವ್ಯವಸ್ಥೆ ಆರ್ನ ಬೆನ್ನೆಲ್ ಹೊರಗಿಲ್ಲ ಅನ್ನೇ ಏಪಲ್ಲ JC ಅಧ್ಯಕ್ಷ ಒಟ್ಟಿಗೆ ಬೇರೆ ಬಹುಶಃ ಪ್ರತಿಯೊಂದು ಮಾರ್ಗದರ್ಶಕರು ಈ ಪಲಾಯನ ಸ್ಥಾನ ಇದ್ದು ಮಾರ್ಗದರ್ಶನ ಕೊಡ್ತೀನಿ. ವಸಂತ ಸರ್ ಬಾರಿ ಪ್ರೀತಿ ರಾಮಚಂದ್ರನ್ ಎಂಗ್ಲ ಕೋಶಾಧಿಕಾರಿ ಬಂದ ಅವರು ಮೂಜನೆ ಉದ್ದೆ ಅಂತಾರೆ ಆ ಎಂಗ್ಲ ಮೂಜೆ ತೀರು ಒಂಜನೆ ಉದ್ದೆ ಬಹುಶಃ ನಿಧಿಯಿಂದ ವ್ಯವಸ್ಥೆ
ನಾನು ಎಲ್ಲ ಗೋಡೆ ಅಂತ ಕೆಲವು ಫೈನಾನ್ಸ್ ಹೇಳ್ತೇನೆ ಗೋಡೆ ಮತ್ತು ಕೋಡು ಆರ ಡೈರೆಕ್ಷನಲ್ಲಿ ಹಾಂ ಬಹುಶಃ ಗೋಡೆ ಬಂದು ಕಡೆ ಹೋಗು ಒಂದು ಮಾರ್ಗದರ್ಶನ ಗೋಧಿ ಹೇಳಿದ್ರೆ ಕೆಲವು ಹೆಂಗೆ ಓಲ್ಲ ಕೊರತೆ ಆಗ್ತದೆ ಊಟ ದೇವರನ್ನ ಹೆಚ್ಚಾಗಿ ಗೊತ್ತಿಸಿ ಬಹುಶಃ ಬಾರಿ ಈಗಿನ ಎಂಕ್ಲೈಗೆ ಸಹಕರಿಸಿ ನೀರು ಮಹಿಳಾ ಘಟಕದ ಅಧ್ಯಕ್ಷರಿಗೆ ನೋಡಿ ಆರು ಎದುರು ಮಹಿಳಾ ಘಟಕದಲ್ಲಿ ಹತಾಶೆ ಶಿಕ್ಷಕಿ ಆಗ್ತದೆ ಬಹುಶಃ ಒಂದು ನಾಯಕತ್ವ ದೇವರನ್ನಾಗ ಬಡ್ಚಿ ಬಡ್ತಿದ್ದು ಬಾರಿ ಯಾರಿಗೊಂಥರ ಬಡ್ಚಿ ಮಣ್ಣು ಬೋರ್ಡು ಬಡ್ಚಿ ಒಂದು ಹೆಜ್ಜೆ ಬಂತಾರಲ್ಲ ಅನ್ನೋದು ಬಹುಶಃ ಏನು ಬೇರೆ ಒಂದು ನಾಯಕತ್ವ ಅವರ ದಿಕ್ಕಿನ ಮಾತ್ರ ಶಕ್ತಿ ಗೊತ್ತಾಗ ಲತಾ ಸೌಮ್ಯ ಗೌರವ ಸಲಹೆಗಾರರು ಬಹುಶಃ ಎಂಕ್ಲು ಧೈರ್ಯ ಬೇಲೆ ಅನ್ಬೋದಾನೆ ಎಂಕ್ಲ ಗೌರವ ಸಲಹೆಗಾರನ ಪಾತ್ರ ಬಹಳ ಮುಖ್ಯ ಇಲ್ಲಂಜ ಕಾರ್ಯಕ್ರಮದಲ್ಲಿ ಎಷ್ಟಾದ್ರೂ ಹರೀಶ್ ಕುಮಾರ್ ಸರ್ ಹಿರಿಯರು ದೀಪಂ ಸತೀಶ್ ಜನಜಾಗೃತಿ ವೇದಿಕೆ ಭಜನಾ ಕಾರ್ಯಕ್ರಮದ ನೆಟ್ಟಲ್ಲಿ ತಾಲೂಕದ ಅಧ್ಯಕ್ಷತೆಯಲ್ಲಿ ಯಾತ್ರೆ ತಂಡ ಕಟ್ಟಿದ್ದಾರೆ ಬಹುಶಃ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಒಂದು ತಂಡದೊಟ್ಟಿಗೆ ಸಂಪರ್ಕ ಇತ್ತು ಒಂದು ಯಾತ್ರೆ ಜನತ ಸಂಪರ್ಕ ಇತ್ತು ದೀಪಂ ಸತೀಶ್ ಇರಾಡುತ್ತಿದ್ದಾರೆ ವೇದಿಕೆ ಎಲ್ಲಿ ಅಂದು ಮನಸ್ಸು ಮಲ್ಲ ದರ್ಶನ ಉಳಿತರ ಮಾತಕ್ಕೆ ಮಲ್ಲಾಗಲಿ ಒಂಜಿಗೋಡೆಂಗ್ಲ ಚಾನೆಲ್ನಿಂದ ಪ್ರಸಾರನಿಲ್ಲ ಒಂಜಿ ಕಾರ್ಯಕ್ರಮ ಪ್ರಸಾರ ದೂರ ಮಾಡ್ಕೊಡೋದ್ರಿಂದ ಆರ್ನ ಪಾತ್ರ ಭಾರಿ ಮುಖ್ಯ ಪ್ರಸಾದ ನೀರನ್ನು ಮುಖ್ಯವಾಗಿರ್ತದೆ ಹೊಸಬರು ಚಾನೆಲ್ ಗಂಗಾದಲ್ಲಿ ಆರ್ಲೈನ್ ಸಮರ್ಪಣಾ ಪರಿವಾರದ ಬಳಗದ ಸದಸ್ಯೆ JCI ಇರುವಾಗ ಕೂಡ ನಮ್ಮೊಟ್ಟಿಗೆ ಇದ್ದವರು ಇವತ್ತು ನಮ್ಮೊಟ್ಟಿಗೆ ಗಟ್ಟಿಯಾಗಿ ನಮ್ಮೊಟ್ಟಿಗೆ ಇದ್ದಾರೆ ಸರ್ ಗಂಗದ ನೀರು ಮುಖ್ಯವಾಗಿರ್ತದೆ ಈ ಮಾತಿನ ಪುದರ್ ಬಂದು ಆಶಾಕ್ಕೆ ಒಂದು ಹೊಸ ತಿಂಗಳು ಬರ್ತೀವಿ ನಾವು ಸುರೇಖ ಅವರು ಮಾಜಿ ಕಾರ್ಯದರ್ಶಿ ಶಶಿಯಕ್ಕರು ಚಂದ್ರಶೇಖರ್ ಫರೂಕ್ ಸರ್ ಭಾರಿ ಬೇಗ ಮಾತಾಡಿ ತುಂಬ ಚೆನ್ನಾಗಿ ಜಯಲಕ್ಷ್ಮಿ ಅಂತ ನಯನಕ್ಕ ಕಿಶೋರ್ ಬಾಬು ಸರ್ ಅಂತ ನಳಿನಿ ಕಿಶೋರ್ ಪ್ರತಿಯೊಂದು ಸದಸ್ಯರ ಅತ್ಯಂತ ಪ್ರಾಮುಖ್ಯ ಆಯಿತು ಸದಸ್ಯರು ಬಹುಶಃ ನಿಮಗೆ ಮಾತಿತ್ತು ಹೇಳಿದ್ರೆ ನಮ್ಮ ಸಮಾಜ ಪಡೆ ಮಾತು ಬಂತ ಹೇಳಿದ್ರೆ ಕಾರ್ಯಕ್ರಮವನ್ನು ಬರಬೇಕು ಮುದ್ದುಕೃಷ್ಣ ಉತ್ಸವವನ್ನು ಕೇವಲ ಜಾತಿ ಜೋಕುಲಗಿ ಸ್ಪರ್ಧೆ ಮತ್ತು ಮುಗಿದ ಕಾರ್ಯಕ್ರಮ ಮಾಡ್ತೇವೆ ಮುದ್ದುಕೃಷ್ಣ ಕಾರ್ಯಕ್ರಮ ಅಂತ ಹೇಳಿದ್ರೆ ನಾವು ಒಟ್ಟಿಗೆ ಆಯ್ತು ಬಹುಶಃ ನಮ್ಮ ಪ್ರೀತಿ ವಿಶ್ವಾಸಗಳು ಜಾಸ್ತಿ ಆಗ್ತದೆ ಆ ಉದ್ದೇಶದ ಒಂದು ಈ ಕಾರ್ಯಕ್ರಮ ಮಾಡ್ತದ ಇನ್ನು ನಮ್ಮ ಪುತ್ತಾಡು ಮಾಡ್ತಾ ಇತ್ತು ಪುತ್ತಾಡು ನವೊಂಜಿ ಸಂಸ್ಥೆ ಇತ್ತು ಹೇಳಿದ್ರೆ ಆ ಭಾಗಗಳು ಒಡ್ಚಿ ನಮ್ಮ ದೃಷ್ಟಿಗೆ ಈ ಸರ್ತಿ ಒಳ್ಳೆಯ ಭಾಗಗಳು ಬೇತೆ ಓಲ್ಲ ಕಾರ್ಯಕ್ರಮ ಆ ಒಂದು ದೃಷ್ಟಿದೀವಿ ನಾವು ಮಾಡ್ಕೊಂಬರ್ಕೊಂಡ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಗಳು మీకు ಮಾತೆಲ್ಲ ಪಾಲ್ಪಡೆಯೋದು ಆ ಲೇಸಿನ ಪೊರ್ಲು ಮಂತ್ರಿಲ್ಲ ವಿನಯತೆ ಮತ್ತೊಂದು ಮತ್ತು ಮಾತೆ ಗಣಾತೆ ನೋಕೆಡೆ ಇದ್ದುಕೊಂಡು ನನ್ನ ಸ್ವಾಗತ ಮತ್ತು ಬಿಡುಗಡೆ ಮಾಡ್ತಾ ಕಾರ್ಯಕ್ರಮ ಅದರಲ್ಲಿ ಮಾತೆಲ್ಲ ಸೇರೋದು ಮಾತು ಕೈ ಕೊಡಲಿ ಈ ಆಮಂತ್ರ ಬಗ್ಗೆ ಬಿಡುಗಡೆ ಮಾಡ್ತೀನಿ. ಕಾರ್ಯಕ್ರಮ ಬಹುಶಃ ಮುದ್ದುಕೃಷ್ಣ ಉತ್ಸವ ಕಾರ್ಯಕ್ರಮ ಯಾತ್ರೆ ಕೊರಲು ಮತ್ತು ಮಾತೆರ್ನ ಸಹಕಾರ ಭಾರಿ ಮುಖ್ಯ ಪತ್ರಿಕೆನ ಈ ಬಿಡುಗಡೆ ಮಾಡ್ತಿದ್ದು ಅಯ್ಯಪ್ಪ ಸ್ವಾಮಿ ಮಂದಿರ ದೇವಸ್ಥಾನದ ಅಧ್ಯಕ್ಷರು ಸನ್ಮಾನ್ಯ ರವೀಂದ್ರ ಶೆಟ್ಟಿ ರೆಡ್ಡಿ ಪಾಟೀಲ್
ವೇದಿಕೆಯಲ್ಲಿನ ಗಣ್ಯ ವ್ಯಕ್ತಿರೆ ಅಂಚನೆ ಮೆದುಳುತ್ತಿನ ಪೂರ ಕಾರ್ಯಕರ್ತರೆ ನಮ್ಮೊಂದು 4ನೇ ವರ್ಷದ ಸಮರ್ಪಣಾ ಪರಿವಾರ ಟ್ರಸ್ಟ್ ಡಿಸ್ಟ್ರಿಕ್ಟ್ ಮಂಗಳೂರು ಜತ್ತ ಇನ್ನು ಬ್ರಾಂಚಿನ ಓಪನ್ ಮಂತದ ಒಂದೊಂಜಿ ಎಲ್ಲಂಜಿನ ನಡಪುನ ತಾರೀಕು ಸೆಪ್ಟೆಂಬರ್ ಆಜಿನ ತಾರೀಕು ನಡಪುನ ಈ ಒಂಜಿ ಮುದ್ದು ಕೃಷ್ಣ ಸ್ಪರ್ಧೆ ಪೂರ್ಲುಡು ಬೆಳಗದ ಬರಡು ಪೂರ ಜನಕ್ಕೆ ನಮ್ಮ ಇಂಚ ಈ ಸಮರ್ಪಣಾ ಬಂತನ ಪುದರ್ದಿತನ ನಮ್ಮ ಟೈಮ್ನ ಸಮರ್ಪಣೆ ಮಂತದ್ದು ನಮ್ಮದು ಏತು ತೀರ್ನ ಆತು ಅಷ್ಟು ಕೊಟ್ಟು ಈ ಒಂಜಿ ಮುದ್ದು ಕೃಷ್ಣ ಪದ ಬೆಳಗದ ಬರ ಬಂದು ಧ್ಯಾನ ಪಕ್ಕದ ಪೂಜೆ ಅಂತ ರವೀಣ ಮನಸ್ಸು ಯಾತ ಪಾತ್ರ ಬಹುಶಃ ಆ ಮನಸ್ಸಿನ ಮಾತಲ್ಲ ಪ್ರೀತಿ ಉಂಟು ಇದು ಬರೋಡೆಲ್ಲ ಇತಿಹಾಸ ಕಾರ್ಯಕ್ರಮ ಸಹಕಾರ ಕೊಡಿದ್ರೆ ಭಿನ್ನಯ ಮಾಡ್ಕೊಂಡು ಮಲ್ಲ ಭಿನ್ನರು ಪ್ರಸನ್ನ ಸರ್ ನಾವು 2 ಮಾತುಗಳು ನಮ್ಮ ಕಾರ್ಯಕ್ರಮ ಶುಭಾಶಯ. ಎಲ್ಲರಿಗೂ ನಮಸ್ಕಾರ. ಕನ್ನಡ ತುಳು ಅಂತಂದು ಗೊತ್ಕೊಂಡೆ. ಸೊ ಏನೇ ಇಲ್ಲಿ ಇವತ್ತಿನ ಒಂದು ಶುಭ ಸಂಜೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ. ಈಗಾಗಲೇ ನಮ್ಮ ರವೀಂದ್ರ ಸರ್ ಅವರು ಒಂದು ಶುಭ ಮುಹೂರ್ತದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಮುದ್ದು ಕೃಷ್ಣ 2026 ವರ್ಷದ್ದು. ನಾನು ಇದು ನಮ್ಮ ಮೋಹನ್ ಶಿರ್ಲಾಲು ನಾವು ಈಗಲಿಂದಲ್ಲ ಸುಮಾರು ಒಂದು 20 ವರ್ಷದಿಂದ ಆತ್ಮೀಯ ಗೆಳೆಯರು ಮತ್ತು ಇನ್ನೂರು ಹೆಚ್ಚಿನವರು ಎಲ್ಲರೂ ಕೂಡ ನಾವು ಫ್ರೆಂಡ್ಸ್ಗಳು. ಕೆಲವರು ಸ್ವಲ್ಪ ಪರಿಚಯ ಇರ್ಬೋದು ಮತ್ತು ನಮ್ಮ ಸರ್ ಕೂಡ ನಮ್ಮ ಮನೆಯ ಪಕ್ಕದವರು. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದು ಆತ್ಮೀಯ ಬಳಗ. ಸೊ ಅದಕ್ಕೆ ತಕ್ಕಂತೆ ಒಳ್ಳೆಯ ಒಂದು ಸಮರ್ಪಣಾ ಪರಿವಾರ ಟ್ರಸ್ಟ್ ಅಂತ ಹೆಸರಿಟ್ಟಿದ್ದು ನೋಡಿ ಖುಷಿ ಆಯ್ತು ನನಗೆ. ತುಂಬ ಟ್ರಸ್ಟ್ಗಳಿರ್ತವೆ, ಬಟ್ ಈ ಟ್ರಸ್ಟಿನ ಆ ಹೆಸರೇ ಎಲ್ಲರಿಗೆ ಒಂದು ಸಮರ್ಪಣಾ ಭಾವದಿಂದ ಒಟ್ಟಾಗಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತೀವಲ್ಲ, ನಾವೆಲ್ಲರೂ ಕೂಡ ಒಟ್ಟಾಗಿ ಒಳ್ಳೆಯ ಕಾರ್ಯಕ್ರಮ ಮಾಡ್ಬೋದು. ಮತ್ತು ಈ ಮುದ್ದು ಕೃಷ್ಣ ಕಾರ್ಯಕ್ರಮ ಒಂದು ನನ್ನ ಜೀವನದಲ್ಲಿ ಒಂದು ಅವಾರ್ಡ್ ಆಗಿದೆ. ಸ್ಟಾರ್ಟಿಂಗ್ ಮಾಡಿದಾಗ ಆ ಕಾರ್ಯಕ್ರಮ ಮಾಡಿದ್ದಾರೆ. ಮುದ್ದು ಕೃಷ್ಣ ಚಿಕ್ಕ ಮಕ್ಕಳಿದ್ರು, ಅವಾಗ ನಮಗೆ ಮಗು ಇರಲಿಲ್ಲ. ನಾನು ಮನಸ್ಸಲ್ಲಿ ಎಣಿಸ್ಕೊಂಡೆ ನೆಕ್ಸ್ಟ್ ಇಯರ್ ನಮ್ಗೊಂದು ಮಗು ಆಗಿಲ್ಲ ಬರಬೇಕಂತ. ಅದೇ ರೀತಿ ಹಾಗೆ ಆಯಿತು. ಅದೇ ನಮ್ಮ ದೇವಸ್ಥಾನದಲ್ಲಿ ರಾಧಾರಾಜೇಶ್ವರಿ. ಸೊ ಹಾಗಾಗಿ ನನಗೆ ಈ ಮುದ್ದು ಕೃಷ್ಣ ಸ್ಪರ್ಧೆ ಬಗ್ಗೆ ತುಂಬ ಒಂದು ಆತ್ಮೀಯ ಇದಿದೆ. ಬಟ್ ಕಳೆದ ವರ್ಷ ಏನೋ ಒಂದು ಸ್ವಲ್ಪ ಇದರಿಂದ ಇನ್ನೊಂದು ಕಡೆ ಅವರು ಇದ್ದಾದರು. ಅವರು ಕೂಡ ನಮ್ಮ ಮಿತ್ರರೇ. ಬಟ್ ಒಂದು ಒಳ್ಳೆಯ ಕಾರ್ಯಕ್ರಮ, ಮುದ್ದು ಕೃಷ್ಣ ಒಂದು ಒಳ್ಳೆಯ ಕಾರ್ಯಕ್ರಮದಿಂದ ಇದು ಚಾಲನೆ ಆಗ್ತಾಯಿದೆ ಅನಿಸ್ತದೆ ಈಗ ನಮ್ಮ ಟ್ರಸ್ಟು. ಮತ್ತು ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಸಮರ್ಪಣಾ ಭಾವದಿಂದ ನಾವು ಯಾವುದೇ ಕೆಲಸವನ್ನು ಮನಸ್ಸಿನಿಂದ ಒಳ್ಳೆಯ ಕೆಲಸ ಮಾಡಿದರೆ ದೇವರು ನಮಗೆ ಒಳ್ಳೆಯದನ್ನು ಹಾರೈಸ್ತಾರೆ. ಅದಕ್ಕೆ ನಾನೇ ಸಾಕ್ಷಿ, ನಾವೆಲ್ಲರೂ ಕೂಡ ಸಾಕ್ಷಿ. ಸೊ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ನೀಡಿ ಮತ್ತು ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮನ ಈ ಒಂದು ಸಮರ್ಪಣಾ ಪರಿವಾರದ ಮೂಲಕ ಇನ್ನು ಮುಂದೆ ಮಾಡೋಣ ಅಂತ ಆಶಿಸುತ್ತಾ ಈ ಎಲ್ಲ ಕಾರ್ಯಕ್ರಮಕ್ಕೂ ನಾವೆಲ್ಲರೂ ಸೇರಿ ಶುಭ ಹಾರೈಸೋಣ. ದೇವರ ಅನುಗ್ರಹ ಸದಾ ಇರುತ್ತದೆ. ಸೊ ಮತ್ತೊಮ್ಮೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನಗೂ ಕೂಡ ಆಹ್ವಾನ ನೀಡೋದಕ್ಕೆ ಹೃತ್ಪೂರ್ವಕ ಕೃತಜ್ಞತೆ ಅಭಿನಂದನೆ ಸಲ್ಲಿಸ್ತೇನೆ. ಧನ್ಯವಾದ ಸರ್. ಬಹುಶಃ ಸುಳ್ಳಿನ ಪ್ರಥಮ ವರ್ಷ ಮಾಡೋರು ಬಹಳ ಆತ್ಮೀಯತೆ ಒಟ್ಟಿಗೆ ನಾವು ಸೇರಿಕೊಂಡು ಕಾರ್ಯಕ್ರಮ ಮಾಡಿದವರು. ಒಂದಷ್ಟು ಸಂಖ್ಯೆಯ ಮಕ್ಕಳಿದ್ದರು. ಗಂಡ ಹೆಂಡತಿ ಇಬ್ಬರು ಕೂಡ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತೊಡಗಿಕೊಂಡು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದವರು. ಈ ವರ್ಷ ಕೂಡ ನೀವು ನಮ್ಮೊಟ್ಟಿಗೆ ಅತಿಥಿಯ ನೆಲೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಸಹೋದರನಾಗಿ ಒಂದು ಪ್ರೀತಿಯಿಂದ ಇದ್ದು ನಮ್ಮೊಟ್ಟಿಗೆ ಸಹಕರಿಸಬೇಕು. ನಮ್ಮ ಮನೆಗೆ ನಾವು ಬರ್ತೇವೆ ಸರ್. ನಮಗೆ ಧನ್ಯವಾದ ಅರ್ಪಿಸಿದ್ದೇವೆ. ನನಗೆ ಇಂಕಲ್ನ ಮಲ್ಲದಿನ ವಸಂತ ಇಂಥ ಗೆಸ್ಟ್ ಸರಿ ವೇದಿಕೆ ಟಸಿನ ಮಲ್ಲ ಮಲ್ಲ ಬಿನ್ನೇರ್ನಂದರೆ ಅಂಚಿನ ಬತ್ತಿನ ಅಂಚಿನ ಮಾತ ದೋಸಿನ ಕಡೆ ಬೇಗಂದು ನನಗೆ ದೋಸಿನ ಒಂಜಿ ತರವಾಡು ನಮ್ಮ ಒಪ್ಪನ ದಾದಾವಾಡು ಯಾನು ಈ ಕಾರ್ಯಕ್ರಮಗೂ ಕೃಷ್ಣನಾಡೆಗೆ ಸುಧಾಮೆ ಬರ್ತದೆ ಕಾತು ಹಾಗೆ ಕೃಷ್ಣನಾಡೆಗೆ ಸುಧಾಮನ ಬರ್ತದ ಗುಲ್ಪಾಯದಕ್ಕ ಆಡ ಇಪ್ಪಡು ತೊಂದರೆ ಇಜ್ಜಿ ಹೋರಾಟ ಒಂಜಿ ಅನುಗ್ರಹ ತಿಕ್ಕೊಂಡು ಅಂಚೆನೆ ನಾವು ಮಾತೆಲ್ಲ ಈ ಮುದ್ದು ಕೃಷ್ಣ ಕಾರ್ಯಕ್ರಮ ಉಳ್ಳ ಬಕ ಎನ್ನ ಲೆಪ್ಪಣ ಪಂಡ ಇಂಕ್ಲ ಇಲ್ಲದಕ್ಕಳು ಇಲ್ಲದಕ್ಕೆ ಮುಳ್ಳು ಉಳ್ಳಾಂಡ ಬಕ ಇಂಕ್ಲ ಬೇದ ಮನ್ಕೊಡಪ್ಕೊಂಡು ಅವೇ ರೀತಿ ತೂಡಪ್ಕೊಂಡು ಯೋಚನೆ ಮಂತೆ ಆ ತೊಂದರೆ ಇಜ್ಜಿ ಒಂಜಿ ಅವಕಾಶ ಕೊರಿಯರು ದಾದ ಪಂಡ ಮುದ್ದು ಕೃಷ್ಣ ಓವೇವಡ ನಮ್ಮ ಈ ಕಾರ್ಯಕ್ರಮನು ನಮ್ಮ ಹಿಂದೂ ಧರ್ಮನ ಒಂದು ಸನಾತನ ಧರ್ಮನ ಒರಿಪಾಯರ ನಮ್ಮ ಪ್ರಯತ್ನ ಮಾಡ್ಕೊಂಡಂತೆ ಕ್ರಮ ಮಾಂತ ಎಲ್ಲ ಸೇರಂತು ನೈಟ್ ಅಕ್ಲೆ ಮೆಕ್ಲಂದಿಜ್ಜಿ ಮಾಂತ ಎಲ್ಲ ಸೇರಂದು ನಮ್ಮ ದೋಸೆ ಲೆಕ್ಕನೆ ಒಂದು ಫ್ರೆಂಡ್ಸ್ ಲೆಕ್ಕನೆ ನಮ್ಮ ನನ್ನೊಂದು ಉತ್ಸವನು ಎಡ್ಡೆ ರೀತಿಯ ಮಂತದ್ದು ನಮ್ಮ ಸನಾತನ ಧರ್ಮನು ಬಕ್ಕ ನಮ್ಮ ದುಂಬದ ಜೋಕುನ ಪೀಳಿಗೆಗೆ ಈ ಕಾರ್ಯಕ್ರಮನು ದಾದನೆಯ ಮಹತ್ವನ ನಮ್ಮ ಈ ಮುಖೇನ ಕಾರ್ಯಕ್ರಮ ಮಂತದ್ದು ಅಕ್ಲೆ ತಿಳಿಸತ್ತು
ನಮ್ಮ ಸನಾತನ ಧರ್ಮ ಅವ್ರು ಇಪ್ಪಾಕ ಮಾಡಿட்டு ಪಾತ್ರನೇ ಇಟ್ಲ ಸೊಲ್ಲೆಲು ನಿದಾನಿ ಸಮರ್ಪಣಾ ಪರಿವಾರ ಟ್ರಸ್ಟ್ ರಿಜಿಸ್ಟರ್ಡ್ ಹುಡ್ಲ ನೇತ ಮುದ್ದು ಕೃಷ್ಣ ಇವಂಜಿ ನೇತ ಲೇಸದ ಲೆಪ್ಪುಲೆದ ಬುಡುಗಡೆ ಮಂತೇರಿ ನಮ್ಮ ಅಯ್ಯಪ್ಪ ದೇವಸ್ಥಾನ ಗುರುಕ ರವೀಂದ್ರ ಶೆಟ್ಟರಲ್ಲೇ ಮತ್ತೊಂದು ಮಲ್ಲ ಬಿಂಡಿಯರು ಮಾತಾಡೋಲ್ಲ ಎನ್ನ ನಿರೇತ ಪ್ರಾಧ್ಯಾಪಕರು ಅಂಚೆ ಅವೆಲೆಕನೆ ಇವೊಂಜಿ ಕೂಡುಗಟ್ಟಡು ನೇತೊಟ್ಟಿಗೆ ಪಿನ್ನಿ ಬೆಂಪು ನಂಚಿನ ನಾಪೆಲ್ ಉಳ್ಳೇರು ಅವೆಲೆಕನೆ ಕೂಡುಗಟ್ಟದ ಒಟ್ಟಿಗೆ ಪುನಃ ಮಾತಿರೆಗಳ ಸೊಮ್ಮೆಲ್ ಸಂದಾಯಿತ ಮತ್ತೊಂದು ಇನ್ನು ತಾನಿ ಮುದ್ದು ಕೃಷ್ಣ ಬಣ್ಣದಾಂಡ ಕೃಷ್ಣಯ್ಯ ಬಣ್ಣದಾಂಡ ನಮಗೆ ಗೊತ್ತಿಲ್ಲ ಲೀಲಾಮಾನುಷ ವಿಗ್ರಹ ಬಣ್ಣದಾಂಡ ಕೃಷ್ಣನ ಬಗ್ಗೆ ಬೇತೆ ಬೇತೆ ಬರೋಣ ನಾಲೆಜಿ ಅಖಂಡ ಆರ್ಯಾವರ್ತದ ಹಸ್ತಿನಾವತಿ ವಿಷಮ ಸಮರಂಗ ಜೀವನ ಒಂದು ಪೋನಕ ಸಮರಸವೇ ಜೀವನ ಅನ್ಪೇರು ಪೋಯಿನಲ್ಪ ಅನಿವಾರ್ಯದ ಸಮರವೇ ಜೀವನ ಅನ್ಪ ಕೃಷ್ಣಗೆ ಬದುಕು ಅನಿವಾರ್ಯವಾದಿತ್ತು ಆಂಡ ಯಾನ ಕಟ್ನ ಬದುಕು ಅದು ಬಕ್ಕಲ ಮತ್ತೊರು ಮನೆ ಮುಂಬತ್ತ ಮುಕ್ತ ನೇಕ್ ಬುಳಿಚಿಡು ಪೋಟ್ ಬಂಡದ ఆయన ಆಶಯ ಇತ್ತು ಅಂಚೆ ఆయన ಆಶಯ ಕಲಿಯುಗೋಡ್ಲ ಕೃಷ್ಣ ಉಳ್ಳೇ ಬಣ್ಣ ಗೊತ್ತಿನ ಸತ್ಯದ ಬಣ್ಣದಂಡ ಪುರಿತ ಜಗನ್ನಾಥನ ಇನಿಟ್ಲ ఆయన ಹೃದಯ ಬಾಗಡು ಆ ಜಗನ್ನಾಥನ ಮರತ ಮೂರ್ತಿ ಇಟ್ಟು ఆయన ಹೃದಯನ ಇತ್ತೆಲ್ಲ ನಲ್ತೊಂದೊಂದಿಗೆ ಅಂಚ ఆయన ಆಶಯ ಅಂತ ಅನ್ನೋದು ಕೊಟ್ಟು ಅಂದ್ರೆ ಕಲಿಯುಗೋಡ್ಲ ಏನನ್ನು ಅದು ಪೂಜಾ ಮಂತ್ರ ಕತ್ತಿದ್ದ ಎನ್ನ ಬಗ್ಗೆ ಗೌರವದೀನಕಲಿ ಮುದ್ದು ಕೃಷ್ಣ ಬಣ್ಣದಂಡ ಇಲ್ಲಿ ಬಾಲಲೀಲೆ ಹಿಡಿದು ಇದು ಕರಿನೇಟಲ್ಲ ಮುದ್ದು ಕೃಷ್ಣನೇ ಅರ್ಥ ಆಗಿದೆ ಬಂಡ ಆಗಿತ್ತಿನಾಥ ಸಂಪರ್ಕರು 16,000 ಹೆಂಡತಿರು ಬಂಡದಂಡ ಆಯ್ತು ಎನ್ಮ ಹೆಂಡತೋಡ 16,000 ಹೆಣ್ಮ ಬಡಿದಲ್ಲಿ ಇತ್ತಲ್ಲ ಆಯನ ಮನಸ್ಸಿಯ ಬಲ ಪ್ರೀತಿಪೂರ್ವಕ ರಾಜನೊಟ್ಟಿಗೆ ಬಂಡದು ಅಂಚ ಕೃಷ್ಣ ಬಂಡ ಪ್ರೀತಿದ ಸಂಕೇತ ಅಂಚ ಮಾತೆಲ್ಲ ಇಲ್ಲಿ ಈ ಪ್ರೀತಿದ ಸಂಕೇತವಾದ ಈ ಒಂದು ಮುದ್ದು ಕೃಷ್ಣ ಒಂದು ಆಯೋಜನೆ ಮಂತೊಂದು ಕೃಷ್ಣನ ನೆನೆಪು ಖುಷಿ ಅವೆಲ್ಲಕ್ಕನೆ ಬೊಕ್ಕೊಂಜಿ ಖುಷಿ ಬಂಡದಂಡ ನಮ್ಮ ಸರ್ವಜ್ಞ ಪಾತೆರಂಡು ವೆಚ್ಚಕ್ಕೆ ಹುಣ್ಣಿರಲು ಬೆಚ್ಚನೆ ಮನೆ ಇರಲು ಇಚ್ಛೆಯನರಿತು ಸತಿ ನಾಂಡ ಇಚ್ಛೆಯನರಿತು ಒಳ್ಳೆಯ ಸ್ನೇಹಿತರಿದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ದಯ ಪಂಡ ಪಡದಾಂಡ ಒಂದು ಬೆಚ್ಚಗಿನ ಒಂಜಿ ಎಲ್ಲಿಯ ವ್ಯವಸ್ಥೆ ಮತ್ತೊಂದರು ಇದು ನಿಜವಾಗ್ಲ ಬೆಚ್ಚಗೆ ಹೊಂಡುಂಡಾದ್ರೆ ಗೊತ್ತು ಸಿಗಲಿಲ್ಲ ಅಡಲ ಬೆಚ್ಚಗೆ ಹುಣ್ಣು ಬಂಡ ನಮ್ಮೊಟ್ಟಿಗೆ ಭಾವನೆಯಲ್ಲಿ ಎಡ್ಡೆಡ್ಡೆ ಇತ್ತಂದ ಹಣ ಕೂಡಗಟ್ಟದ ಬೆಚ್ಚಗೆ ಹುಣ್ಣು ಹಾವಂದೇ ಬೋಪಣಂಚ ಆ ಬೆಚ್ಚಗಿನ ಮನೆ ಇರಲು ವೆಚ್ಚಕ್ಕೆ ಹುಣ್ಣಿರಲು ಇಚ್ಛೆಯನರಿತ ಸ್ನೇಹಿತರಿರಲು ಸರ್ವಜ್ಞ ಸಾರಿಗೆ ದಯಪಂಡ ಸರ್ವಜವಾದ ತಿದ್ದುಬಂಡ ಮಂತ್ರ ಬಲ್ಲಿ ಆಂಡಲ ಇಚ್ಛೆಯ ಸ್ನೇಹಿತರು ಸ್ವರ್ಗಕ್ಕೆ ಕಿಚ್ಚು ಹತ್ಯೆಂದ ಸರ್ವಜ್ಞ ಒಂದು ನಿಧಾನಿಕ್ ಮಂತ್ರಿ ಈ ಬೇಲೆ ನನಲಾತ ಖಾಲಿ ಮುದ್ದು ಕೃಷ್ಣ ಎಗಡೆ ಮೇರು ಬಂದಿರು ಮುದ್ದು ಕೃಷ್ಣ ಮಾತ್ರ ಎಂಕಲ್ನ ಸಮರ್ಪಣಾ ಪರಿವಾರ ಪಂಡದಾಂಡ ನಮ್ಮ ಇಡೀ ಸಮಾಜಕ್ಕೆ ಮಾತೆಲ್ಲ ಸೇರ್ಪ ಒಂದು ಉನ್ನತ ಮೌಲ್ಯ ನಮ್ಮ ಸಾಮಾಜಿಕ ಮೌಲ್ಯ ಕಲ್ಪ ಒಂದಿನ ಬೇಲೆ ನಿಕ್ಲೇರ್ದ ಒಂದು ಈ ಪೊರ್ತೋಡಿ ತಂದು ಗಡ್ಡು ಪಾತೆರ ಪಂಪನೆ ಗಡ್ಡು ಸೋಲ್ಮೆ ಮತ್ತೆಲ್ಲ ಮುಂತಿರ್ದಾಂಡ ಇಂಕಲ್ನ ಸುರೇಶ್ ರಗಡವಾದ ಪಾತ್ರ ಬಹುಶಃ ಕೃಷ್ಣನ ಬಗ್ಗೆ ಜಾತಿ ಎಡ್ಡೆ ಪಾತ್ರೆ ಲೇಸಲು ಸೊನ್ನ ಸಮೇತ ಮಾಡ್ಕೊಂಡು ಇಂಕಲ್ನ ಈ ವ್ಯವಸ್ಥೆಗೆ ಬಹುಶಃ ಸಂಪೂರ್ಣ ಸಹಕಾರ ಕೊಟ್ಟು ನಾನು ಇಂಕಲ್ನ ಸತೀಶನೇ ಅವರಿಗೆ ಉದ್ಯಮಿ ಆದ ಈ ಭಾಗಗಳು ಸ್ಥಿರಪಡಿಸಿದ್ರು ರೆಡ್ಡು ಪಾತ್ರ ಅಂಚನೆ ಪಿತ್ತಚಾವಡ ಪುತ್ತನ ಎಂಕಲ್ನ ಸಂಘ ಪರಿವಾರದಕ್ಕೆಲ್ಲ ಅದನ್ನ ನಮಸ್ಕಾರ ಅಂತಂದು ಈ ಗೋಧುಳಿ ಕೊಡ್ತು ನಿಕ್ಲು ಶುರುವಂತನ ಒಂದು ಉತ್ತರವಾದ ಅಭಿವೃದ್ಧಿ ಅವಡು ಹೇಳಿದಂತ ಭಾರಿ ಒಂದು ಸಮ ಪ್ಲಸ್ ಸಮರ್ಪಣ ಪನ ಕೊಂಜೇ ಲೆಕ್ಕ ನಾನು ಭಾರಿ ಖುಷಿಯನ್ನು ಕುದಾವೆ ಅಂಚೆ నేను ಉತ್ತರೋತ್ತರ ಅಭಿವೃದ್ಧಿ ಮನ್ಪಾಡು ಬಂದೆ ಯಾನ ದೇವಡ ಬೇಡೊಂದು ಇವತ್ತಿನಾಗಲೇ ಮಾತಿಗೆ ನಮಸ್ಕಾರ ಸಹಕಾರ ಏಪಲು ಬೋರ್ಡಿಂಗ್ಲಿ ಈ ರಾಬೈ ಇತ್ತು ಇಂಗ್ಲಿ ಮೇಗಂತೆ ಬಹುಶಃ ಇದನ್ನ ಸಹಕರಿಸಿದ ಕಾರ್ಯಕ್ರಮ ನಾವು ಮಾಡ್ಕೊಂಡು ವಿಶೇಷವಾದ ಈ ಕಾರ್ಯಕ್ರಮದ ಬಗ್ಗೆ ನಿಖಿಲ ಮಾತ್ರ ಸಹಕಾರ ನಮ್ಮ ಪಲ್ಲೆಕನ ನಮ್ಮ ವಸಂತರಿಗೆ ಬಂದಿರು ಬಹುಶಃ ಬಾರಿ ಕೊಂಡು ಬಂದಿರಿ ಇಂಡಿಯನ್ ಇತ್ತು ಸದಸ್ಯರು ಮಾತ್ರ ನಾವು ಮಾಡ್ಕೊಂಡು ಒಂದು ಒಟ್ಟಿಗೆ ಇತ್ತು ಅಂತ ಮೆಂಬರ್ನಾಗಲಿ ನಮ್ಮ ಒಂದು ಇಲ್ಲದಾಗಲೇಕ ಇಲ್ಲಿ ಎಲ್ಲ ಭೇದ ಭಾವ ಇರಲಿತ್ತು ಇನ್ನು ಮಣ್ಣಿ ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮಗಳು ಆಗ್ತದೆ ಸರ್ ಮುಖ್ಯವಾದ ನೋಡಿ ಪಿಕ್ನಿಕ್ ಇದೆಯಾ ಪಿಕ್ನಿಕ್ ಮುಪ್ಪ ಜನ ಇಂಕ್ಲಿತ್ತು ಬಹುಶಃ ಮಾತು ಎಲ್ಲ ಬಣ್ಣದ 4 ಜನ ಹೊಸತ್ತು ಇಂಕ್ಲಿತ್ತು ಕಿಶೋರ್ ಇಂಗ್ಲ ಹೊಸ ಸದಸ್ಯರು ಆಶಾ ಮಾಡುವ ಹೊಸತ್ತು ಸೂರ್ಯಕಾಳು ಹೊಸತ್ತು ಮೆಂಬರ್ ದೀಪ ಸತೀಶರಿ ಇದು ಹೊಸತ್ತು ಮೆಂಬರ್ ಒಂಜಿ ಕಾರ್ಯಕ್ರಮಗಳನ್ನ ಒಂದು 4 ಜನ ಎಂಕ್ಲ ಸಂಖ್ಯೆ ಜಾಸ್ತಿ ಒಂದು ಎಂಕ್ಲ ಲೆಕ್ಕಾಚಾರ 15 ಜನ ಇರುವ ಚೇರ್ ಇದೆ ಬಂಡೆ 15 ಜನ ಲೆಕ್ಕ ಒಬ್ಬ ಎಂಕ್ಲ 25 ಬೇಡದಲ್ಲ ಪಾಸಿಟಿವ್ ಬಣ್ಣ ಇಂಥ ಆಚರಣೆ ಆ ಒಂದು ಕೂಡ ಸೇರ್ತಾರೆ ಸಚಿನ ಕೈಯಲ್ಲಿ ಇದ್ದರೆ ಬಹುಶಃ ಅಕ್ಷಯ ಆಗಿದಾಗೆ ನಮಗೆ ಕಾಣ್ತದೆ ಸರ್ ಕಾರ್ಯಕ್ರಮಗಳು ಇನ್ನಷ್ಟು ಅನಾಥ ಎಡ್ಡೆ ಹೊಡೆದು ಈಗ ಸಹಕಾರಗಳು ಸೆಪ್ಟೆಂಬರ್ ಆಜೆಕ್ಕೆ ನಮ್ಮ ಕಾರ್ಯಕ್ರಮ ಕುಲಾಲ ಮಂದಿರ ಕೊಲ್ಯಾಡು ನಡಪೆರಲು ಕಾರ್ಯಕ್ರಮಗಳು ನನಗೆ ಮತ್ತೆ ಗೊತ್ತಿದ್ದಲೇ ಕಾಂಡೆ 8 ಗಂಟೆಗೆ ಕೊಲ್ಯ ಶ್ರೀರಾಮ ಮಂದಿರ ಶ್ರೀರಾಮ ದೇವರಿಗೆ ಪೂಜೆ ಮಾಡ್ತದೆ
ಎನ್ಮರೆ ಗಂಟೆ ಕೃಷ್ಣಾರಾಧನೆ ವೇದಮೂರ್ತಿ ಶ್ರೀ ಪ್ರಶಾಂತ್ ಉಳ್ಕಮ್ಮನವರು ಬಹುಶಃ ಈ ಸಮರ್ಪಣಾ ಪರಿವಾರದ ಪೂಜಾರಿಯನ್ನು ಫೈನಲ್ ಮಾಡ್ಕೊಂಡ್ರನ್ನ ಫೈನಲ್ ಟಚ್ ಅವು ಪಟ್ಟವನ್ನು ಇದು ಪ್ರಶಾಂತ್ ಉಳ್ತೇವೆ ಈ ಪ್ರಶಾಂತ್ ಇಂಚ ತಿಕ್ಕಿರ ಅವೇ ರೀತಿ ಆ ಪ್ರಶಾಂತ್ ತಿಕ್ಕಿಲ್ಲ ಅವು ವಿಶೇಷ ಮಾಡಿದ್ದೀವಿ ಬೇರೆ ಕೊಂಚ ಎರಡು ವಿಟ್ನೆಸ್ ಕೊಡೋದಕ್ಕೆ ತಿರುಗಿನದು ಪ್ರಶಾಂತ್ ಉಳ್ತೀರ ಆಮೇಲೆ ಸರ್ ಹೊರಬಲ್ಯ ಬತ್ತಿ ಕೂಡಲೇ ಯಾರು ಬಂದಿತ್ತು ಪ್ರಶಾಂತನ ಒಂಚೂರು ಕೈತದ ಸಂಬಂಧ ಅಂತ ವರ್ಷ ಹೊರಮಗಂಡೆ ಸರಿ ಮುದ್ದು ಕೃಷ್ಣ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ಉದ್ಘಾಟಕರಾದ ಸದಾಶಿವನಾದ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಮಟ್ಟದಲ್ಲಿ ಅನಿಲ್ ದಾಸರಿ ಕುಲಾರ ಸಂಘದ ಅಧ್ಯಕ್ಷರು ಶ್ರೀಧರ್ ಶೆಟ್ಟಿ ಕಲ್ಪಟ್ಟು ಅಧ್ಯಕ್ಷರ ಅಯ್ಯಪ್ಪ ಮಂದಿರ ಬಟ್ಟೆಕರ್ ಯೋಗೀಶಾಚಾರ್ಯ ಟೈರಂಗಡ ಮಾಲಕರು ಆರೋಗ್ಯ ಜ್ಯುವೆಲರ್ಸ್ ಭಾಸ್ಕರ್ ಮಂಜನಡಿ ರವಿಶಂಕರ್ ಸೋಮೇಶ್ವರ ಪವಿತ್ರ ಕುಮಾರ್ ಗಟ್ಟಿ ಅಧ್ಯಕ್ಷರು ರಾಜೀವ್ ಸಿದ್ಧಿನಗರ ಏಪಲ ಮಾರ್ಗದರ್ಶಕರ ಏಪಲ ಮೋಹನ್ ಶೆಟ್ಟರ್ ಅಧ್ಯಕ್ಷರು ಶಾರದಾ ಮಂದಿರ ಟ್ರಸ್ಟ್ ಸದಾನಂದ ಕುಲಾರ ನಿವೃತ್ತ ಅಧಿಕಾರಿ ಭಾರತೀಯ ಅಂಚೆ ಪ್ರಾರಂಭ ಪೂಜಾರಿ ಕಮ್ಮಿ PWD ಗುತ್ತಿಗೆದಾರರು ಮತ್ತು ವಿಜಯ ಕೃಷ್ಣಪ್ಪ ಮೆಸ್ಕಾಂ ಸಲಹಾ ಮಂಡಳಿ ಸದಸ್ಯರು ಹರೀಶ್ ಕುಮಾರ್ ಇಂಗಳ ಗೌರವ ಸಲಹೆ ಮಾತೆಲ್ಲ ಕಾಂಡದ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಮಲ್ಲ ಮಟ್ಟದಲ್ಲಿ ಮಾಡ್ತಾರೆ ಐದೊಂದು ಸ್ಪರ್ಧಾ ಕಾರ್ಯಕ್ರಮ ಯಶೋಧ ಕೃಷ್ಣ ಮೂಜಿ ತಿಂಗಳು 1 ವರ್ಷ ಪ್ರಾಯದ ಯುವಕನ ಮುದ್ದು ಕೃಷ್ಣ 1 ವರ್ಷದ ಮೂಜಿ ವರ್ಷ ಪುಟಾಣಿ ಕೃಷ್ಣ ಮೂಜಿ ವರ್ಷದ ಆಜಿ ವರ್ಷ ಬಾಲಕೃಷ್ಣ ಆಜಿ ವರ್ಷದ ಹೆಣ್ಣು ರಾಧಾಕೃಷ್ಣ ನೃತ್ಯ ಸ್ಪರ್ಧೆ ಮುಕ್ತ ವಿಭಾಗ ಬಹುಶಃ ರಾಧಾಕೃಷ್ಣ ಸ್ಪರ್ಧೆಗೆ ಏರ್ಲ ಜನ ಜನ ಜತೆಯಾಗಿ ಮಾಡ್ಕೊಂಡು ನೃತ್ಯ ಕಾರ್ಯಕ್ರಮ ಒಂದು ಯಾವುದು ಸ್ಪೆಷಲ್ ಇಟ್ಕೊಂಡು ವಿಜೇತರಿಗೆ ಪ್ರಥಮ ಬಹುಮಾನ 3,000 ದ್ವಿತೀಯ 2,000 ತೃತೀಯ 1,000 ಮತ್ತು ಭಾಗವಹಿಸೋಕ್ಕಿಂತ 500 ಜನಕ್ಕೆ 500 ರೂಪಾಯಿ ಲೆಕ್ಕ ವಿಶೇಷ ಬಹುಮಾನದ ಒಟ್ಟಿಗೆ ಮಾತಾ ಜೋಗ್ಲಿ ಭಾಗವಹಿಸಿದ ಮಾತು ಜೋಗ್ಲಿನ ಮುದ್ದು ಕೃಷ್ಣ ಫಲಕಾಲ ಪ್ರಶಸ್ತಿ ಪತ್ರ ಕೊಟ್ಟು ಗೌರವಿಸೋರು ಬಹುಶಃ ಒಂದು ಮಾತ್ರ ನಮ್ಮ ಕಾರ್ಯಕ್ರಮದ ಒಟ್ಟಿಗೆ ಆ ದಿನತ್ತಾನಿ ಮಲ್ಲ ಬಿಂದಿನ ಮಾತ್ರ ಲೆಕ್ಕಂದ್ರೆ ಇಡೀ ದಿನದ ಕಾರ್ಯಕ್ರಮ ರನ್ನಿಂಗ್ ಸ್ಟೇಜಿನ ಏರು ಬರ್ತಿರಕ್ಕೆ ಮಾತಿರನ್ನ ಲೆಕ್ಕ ಗೌರವಿಸೋರಿಗೆ ಕಾರ್ಯಕ್ರಮ ಸಾಮಾನ್ಯ ಯುಟಿಕಾರ ಸರ್ ಪಾತ್ರ ಸಮಯಕ್ಕೆ ವರ್ಪೆ ಮಾಡ್ತಾರೆ ಅಂದರೆ ಸತೀಶ್ ಕುಂಪನವರ ಇಂಡಸ್ಟ್ರಿ ತುಳಿದಟ್ಟು ಕೆಲಸವರು ಉಚ್ಚಿ ಇಂಚೆ ಮಾತ್ರ ಪಿನ್ನದೆಲ್ಲ ಮೊಟ್ಟಿಗಳು പക്ഷേ എനിക്ക് ಅಕ್ಕ ಮಾತ್ರ ಪಣ್ಣಗಳು ಪೂರ ಮಾಡೋದು ನಿಂಗೆ ಈ ಇನ್ವಿಟೇಷನ್ ಹೊಡಿತೀನಿ ಐಟೆಂಗ್ಳು ಎರಡು ಮಾತ್ರ ಕೆಲವು ಇನ್ವಿಟೇಷನ್ ಪಾಡ್ದ ನನ್ನದು ಪಿನ್ನದಲ್ಲಿ ಬರೋಲ್ಲ പക്ഷെ ಮಾತೆಲ್ಲ ಆ ದಿನ ಪ್ರಾಣಿ ಇಡೀ ದಿನ ಸಂಭ್ರಮದ ಕಲೆ ನಮ್ಮ ಪ್ರಶಾಂತ ತೂತಿಯ ಕಾರ್ಯಕ್ರಮ ಭಾರಿ ಡಿಫರೆಂಟ್ ಟಚ್ ಮಾಡ್ತೇವೆ ಕಾರ್ಯಕ್ರಮ ಎಂಚ ಮಲ್ಕೊಂಡಿದ್ದು ಸಭಾ ಕಾರ್ಯಕ್ರಮನೇ ಒಂದು ಯಾತು ಉದ್ದ 2 ಗಂಟೆ ಮಲ್ಕೊಂಡು ಬಂದಾಗ ಜನಕ್ಕೆ ಗೋರಾಪ್ ನಮ್ಮ ದೃಷ್ಟಿ ಇದೆ ಕಾರ್ಯಕ್ರಮ ಒಂದು ಸ್ಪರ್ಧೆ ಕಾರ್ಯಕ್ರಮವನ್ನು ಎಡ್ಡೆಡು ಪ್ರೈಸ್ ಕೊಟ್ಟು ಅಪ್ಪನೇ ಪ್ರೈಸ್ ಕೊಟ್ಟು ಅಪ್ಪನ ಏರು ಬರ್ತೀವಿ ಅಕ್ಕನಿಗೆ ಗೌರವಿಸೋ ಅದು 2 ಪಾತ್ರೆ ಈ ರೀತಿ ಮಾಡ್ತಿದ್ರೆ ನಮ್ಮ ಕಾರ್ಯಕ್ರಮ ಲೈವ್ ಕಾರ್ಯಕ್ರಮ ಇತ್ತು ಚಾನೆಲ್ ಲೈನ್ದಾಗಲಿ ಲೈವ್ ಮಾಡ್ತಿದ್ವಿ ಒಂದು ಯಾತು ಪೊರ್ಲಾಪನು ಅಂಚೆ ಮಾತೆಲ್ಲ ಭಾಗವಹಿಸೋರು ಮಧ್ಯಾಹ್ನದ ಹೊತ್ತಿಗೂ ವನಸ್ಥ ಒಂದು ಅರೇಂಜ್ಮೆಂಟ್ ಮಾಡ್ತಿದ್ವಿ ವನಸ್ಥ ವ್ಯವಸ್ಥೆ ಏರು ಬರ್ತಿನ ಬೇತೆಗುಡಿ ವನಸ್ಸು ಹೆಚ್ಚಿ ಕಾಡೆ ಚಹಾ ತಿಂಡಿದ ವ್ಯವಸ್ಥೆ ಉಂಟು ಬೈಯಡ್ ಏನು ಮಾತು ಇಂಗ್ಲೊಟ್ಟಿಗೆ ಸಾಕಾಗ ಮಾತ್ರ ಚಹಾ ವ್ಯವಸ್ಥೆ ಇರೋದು ರಾತ್ರಿ ಏತು ಕೊಟ್ಟು ತಪ್ಪು ಗೊತ್ತಿತ್ತು 8 ಗಂಟೆಗೆ ಎನ್ಮರೆ ಗಂಟೆ 9 ಗಂಟೆ ಅಂತ ಕಾರ್ಯಕ್ರಮ ಇತ್ತು ಏನು ಮಾತು ಇಂಕಮ್ಮೆ ಈ ಕಾರ್ಯಕ್ರಮ ನೀವು ಬದಲಾಯಿಸಿ ಇಂಕಲೇ ಆಮಂತ್ರ ಬದಿಗೆ ಬಿಡುಗಡೆದ ಕಾರ್ಯಕ್ರಮ ಮಾತೆಲ್ಲ ತಿಳಿಯೊಂದಿಲ್ಲ ಮಾತಲ್ಲಿ ಕಾರ್ಯಕ್ರಮ ಬರೋದು ಜೋಕ್ಲಿ ನಿಖಲ ಭಾಗಡಿನ ಜೋಕ್ಲಿಲ್ಲ ಆ ಸುದ್ದಿ ತೆರಿಪವರು ಒಂದು ಅವಕಾಶ ಸ್ಪರ್ಧಾ ಕಾರ್ಯಕ್ರಮಕ್ಕೂ ಸ್ಪರ್ಧೆ ಮತ್ತು ಮುದ್ದು ಕೃಷಿ ಪವಿತ್ರತೆ ಈ ಭಕ್ತಿಪೂರ್ವಕమైన ಕಾರ್ಯಕ್ರಮ ಪ್ರಸಾದ್ ಸರ್ಕಲ್ನೇಕನೇ ನಮ್ಮ ಮನಸ್ಸಲ್ಲಿತ್ತು ನಂಚಿನ ಎಡ್ಡೆ ಭವನಡು ದೇವಡು ನಮ್ಮ ನಟ್ಟುಂಡಾಗ ಆ ದೇವರ ನಟ್ಟು ಕಥಾಸ್ಪರ್ಧೆಗೆ ಸರ್ ಆ ಪಣ್ಣ ನಿದರ್ಶನ ಸಾಕ್ಷಿ ಬಹುಶಃ ಆ ನಮ್ಮ ಕಾರ್ಯಕ್ರಮ ಕೊಂಚ ನಿದರ್ಶನವನ್ನು ನನಗೆ ಹೆಮ್ಮೆ ಬಹುಶಃ ಏಪೋ ನೆನಪುಡು ವೈಪು ನಂಚಿನ ಕಾರ್ಯಕ್ರಮ ಸರ್ ಇದನ್ನ ಈ ನಿಮ್ಮ ನಂಬಿಕೆಗಳು ಬಹುಶಃ ಅದೆಲ್ಲರಿಗೂ ನಮಗೆ ಸ್ಫೂರ್ತಿ ನಾವೆಲ್ಲರೂ ಕೂಡ ಇದನ್ನು ಇನ್ನಷ್ಟು ನಾವು ಒಂದು ಭಕ್ತಿಭಾವದಿಂದ ನಂಬಿಕೊಂಡು ಹೋಗುವಂಥ ಒಂದು ಪ್ರೇರಣೆ ಎಲ್ಲರಿಗೂ ಇರ್ತದೆ ಸರ್ ನಮ್ಮ ಉಪಸ್ಥಿತಿ ನಮಗೆ ಬಹಳ ಖುಷಿ ಕೊಟ್ಟಿದೆ ಹಾಗಾಗಿ ನಮಗೆ ವಂದನೆಗಳು ವಿಶೇಷ ವಂದನೆಗಳು ಸಲ್ಲಿಸಿಕೊಡ್ತಿದ್ದೇವೆ ಸರ್ ಹಾಗೆ ಇಲ್ಲಿ ಬರ್ತನೆ ಮಾತ್ರ ಸಸ್ಯಕ ಈಗಿನ ಸಹಕಾರ ಬಾರಿ ಗೋಡೆ ಆಶಕ ಗ್ರಾಮಾಭಿವೃದ್ಧಿ ಆಶಕ ಬೇತೆ ಬೇತೆ ಕೆಲಸ ಮಾಡ್ಕೊಂಡಿದ್ದಾರೆ ಆಡಕ್ಕೆಲ್ಲ ಬೇತೆ ಬೇತೆ ಸಂಪರ್ಕ ಸೂರ್ಯಕಕ್ಕಲ ಬೇತೆ ರಾಜಕೀಯ ಮಹಿಳಾ ಘಟಕದ ಸಂಪರ್ಕ ಹೊಡಿತಾರೆ ಶಿಂಗ್ಲ ನನ್ನ ಮಾತಿಗೆ ಶಿಕ್ಷಕರು ಪಂಡದಲ್ಲಿ SIR ಕಾರ್ಯಕ್ರಮದ ವಿಸಿಟ್ ಇಂಕಲ್ಲ ಹೆಬ್ಬಾರು ಬರ್ತಿರ್ಬೋದು ಪ್ರತಿಮೆ ಹೆಬ್ಬಾರು ಬಹುಶಃ ಭಾರಿ ಖುಷಿಯ ಸಂಗತಿ ನನಗೆ ವಿಶೇಷ ಪಟ್ಟೆ ರಡ್ಡಿಗೆ ತೂದಿಪ್ಪರು ಡಾಕ್ಟರ್ ಸದಾನಂದ ಪೂಜಾರಿ ವೈದ್ಯಾಧಿಕಾರಿಗಳು ಎಲ್ಲ ಕಷ್ಟ IMAದ ಅಧ್ಯಕ್ಷ ಗೌರವಿಸೋ ಬಹುಶಃ ಆರು ಖಾಲಿ ಒಂದು ಡಾಕ್ಟರ್ ಮಾತ್ರ ಆರು ಮಾತ್ರ ಸಮಾಜ ಸೇವೆಯನ್ನು ಗುರುತಿಸೋದು ಏಪಲ್ ಹಿಂಗೆ ತಿಕ್ಕಿನಾರೆ ಏಪಲ್ ಒಂದು ಕಾರ್ಯಕ್ರಮ ಬರ್ಪೆ ಪ್ರೀತಿ ಜೀವನ ಇತ್ತಿನಾರೆ ಈ ಸರ್ತಿ ಇದು ಬರೋಡೆ ಸರ್ ಬಂದು ನನಂಜನಿಕ್ಲು ಡಾಕ್ಟರ್ ಪ್ರತೀಕ್ಷಾ
ಎಂ ಕುಂಪಳ ಏರು ಲೆಕ್ಕ ಬರ್ತದೆ ನಮ್ಮ ಮುಂದೆ ಎಂಗಲ್ಲ ಸದಸ್ಯ ಅವ ಜೋಕುಲಿ ಒಂದು ಚುಂತಿಲ್ಲ ಜಯಲಕ್ಷ್ಮಿ ಆರ್ನ ಮಗಳು MS ಕಲ್ತಿದ್ದು ಪ್ರಸೂತಿ ತೀರೋಗ ತಜ್ಞರಾಗ ನಮ್ಮ ಉಳ್ಳಾರ ತೊಕ್ಕೊಟ್ಟು ಅಂದ್ಕೊಂಡು ಯಾರನ್ನ ಆಫೀಸು ಬಹುಶಃ ಎಂಕ್ಲೆ ಬದುಕು ಹೆಮ್ಮೆ ಯಾನೇ ಬನ್ನಿ ಹಾಕೋಣ ನಮ್ಮ ಸಮರ್ಪಣ ಬಹುಶಃ ಇತ್ತಿನ ಎಲ್ಲ ಮಾತಾಡಲಿ ರೇಟ್ ಹಂಚಿನ ಈ ಅವಕಾಶ ಬರ್ತದೆ ಅಂದರೆ ಮಾತ್ರ ನಾವು ಗುರುತಿಸ್ತಾರೆ ನಮ್ಮ ಮಕ್ಕಳು ನಾವು ಗುರುತಿಸಿದ್ರೆ ಮಾತ್ರ ಆ ಕಾರ್ಯಕ್ರಮ ನಾನಾ ಗೋರ್ಗಳು ಅದು ನಿಖಲ ಮಾತ್ರ ಸಹಕಾರಗಳು ಈಗ ಆಮಂತ್ರ ಪತ್ರಿಕೆಗಳು ಇಂಥ ಗಮ್ಮತ್ ಈವೆಂಟ್ಸ್ ಆಗಲಿ ಜೀವನ್ ಇದರೊಟ್ಟಿಗೆ ಈಗ ಆರಾಧ್ಯ ಜ್ಯುವೆಲರ್ಸ್ ಇರುತ್ತೆ ಬರ್ಪೇವಂಡ್ ಬಹುಶಃ ವಿಸಿಟಿಗೆ ಯೋಗಿಸಿ ಆಚಾರ್ಯರು ಮಾತೆರ ಸಹಕಾರ ಉಂಟು ವಿಶೇಷವಾಗಿ ಮುದ್ದು ಕೃಷಿ ಸಮಿತಿ ಅಧ್ಯಕ್ಷರು ಪಾತ್ರನ ಕಮ್ಮಿ ಕೆಲಸ ಜಾಸ್ತಿ ಇನ್ನು ಕಾರ್ಯದರ್ಶಿಗಳು ಅಂಚನೆ ಬೇರೆ ರೀತಿಯ ಕಾರ್ಯಕ್ರಮ ಅಥವಾ ಪಾತ್ರ ಬರೀ ಹೆಂಗೆ ಕೊಡ್ತೇವೆ ಕೆಲಸ ಬರಾಕ ಮಾಡ್ತೇವೆ ನಮ್ಮ ಕೈ ಪಾತ್ರನೂ ಮಾತ್ರ ಮತ್ತು ಊರ ವ್ಯವಸ್ಥೆ ಮಾಡ್ತೇವೆ ರಾಮಚಂದ್ರನ್ ಹೆಂಗೆಲ್ಲ ಕೋಶಾಧಿಕಾರಿಗಳು ಬಹುಶಃ ಟ್ರಸ್ಟ್ದ ಕೋಶಾಧಿಕಾರಿ ಮಾಡ ಮಲ್ಲ ಹುದ್ದೆ ಆರಿಗಾರ ಹುದ್ದೆ ಗೊತ್ತಿದ್ದೇನೆ ಒಬ್ಬರು ನೆನಪು ಅಂತೇನೆ ಇದು ಹುದ್ದೆ ಹೆಂಚಿನಲ್ಲ 5 ಫೀಟರ್ ಪ್ರೆಷರ್ 5 ಜಾಗ ಆಗ್ತದೆ ನೆನಪು ಮಾಡ್ತೇನೆ 2 ನಿಮಿಷ ಸರಿ ಆಗ್ತದೆ ಎಂಗಳ ಕೋಶಾಧಿಕಾರಿ ನನಗೆ ಬರೋ ಪ್ರಶಸ್ತಿಗಳಲ್ಲಿ ಬರುವ ಬಹುಶಃ ಬೇತೆ ಕಾರ್ಯಕ್ರಮ ಒಳ್ಳೆಯದು ಬರ್ತಾವಂತೀವಿ ಮಾತ್ರ ನಮ್ಮೊಟ್ಟಿಗೆ ಇರ್ತೀವಿ ಮಾಧ್ಯಮದಲ್ಲಿ ಎಂಗಳೊಟ್ಟಿಗೆ ಕೂಡ ಸಹಕಾರ ಕೊಟ್ಟಿನಾಗಲಿ ಇಲ್ಲ ಚಾನೆಲ್ 9 ಪೋಷಕರಲ್ಲಿ ಅಂಚನೆ ಹಬ್ಬಕ್ಕ ಚಾನೆಲ್ ಇದ್ದು ಮತ್ತು ಮಾತೆಲ್ಲ ಸಹಕಾರಗಳು ಮಾತ್ರ ಸಹಕಾರ ಕೊಡೋದಾದ್ರೆ ಕಾರ್ಯಕ್ರಮ ಕೊಡಲವನ್ನು ಈ ಮಲ್ಲ ಮನಸ್ಸಿದೀವಿ ಒಂದು ಎಂಗಳ ಈ ಕಾರ್ಯಕ್ರಮದಲ್ಲಿ ಈ ಆಮಂತ್ರಣ ಪತ್ರಿಕೆಗಳ ವಿಷಯ ಕೊಡೋದಿಲ್ಲ ನಾನು ಧನ್ಯವಾದ ಹೇಳಿ ಪ್ರಚನೆ ಮಾತು ಎಂಗಳ ಮಲ್ಲ ಬೀಳಿರೋ ರವಿಯಣ್ಣೆ ಅದರ ಕೆಲಸ ಬಿಡುದು ಹೆಂಗೆ ಗೊತ್ತು ನಾನು ಕೆಲಸ ಇದ್ದೇನೆ ಏನು ಪ್ರೀತಿಗೆ ಧನ್ಯವಾದ ಸುರೇಶ್ ಅನ್ನಿ ಸತೀಶ್ ಅನ್ನಿ ಅಂಗನಗಳಿಗೆ ಮಾತರಿಗಳು ಸಹೋದರ ಸಮಾನ ಮಾತರಿಗಳ ಒಂದು ವಂದನಾರ್ಪಣೆ ಬಂದು ದೇಶದಲ್ಲಿ ಉಂಟೊಂದಿಲ್ಲ ಆತ್ಮೀಯರೇ ಮಾತರಿಗಳ ನಮಸ್ಕಾರ. ನಮ್ಮ ಸಮರ್ಪಣಾ ಪರಿವಾರ ಟ್ರಸ್ಟ್ ಕುಡ್ಲ ನೆತ್ತಂಜಿ ಮುಂದಾಳತ್ತೋಡು 4ನೇ ವರ್ಷದ ಮುದ್ದು ಕೃಷ್ಣ ಸ್ಪರ್ಧೆ ನಡಪರೆ ಉಂಡು ಅಂಜನೆ 3ನೇ ವರ್ಷ ಭಾರಿ ಪೊರ್ಲುಡು ಕಾರ್ಯಕ್ರಮ ನಡತಂಡು ಐನಾತ್ ಪಂಡ 100 ಜಾಸ್ತಿ ಜೋಕುಳು ಈ ಒಂಜಿ ಕಾರ್ಯಕ್ರಮ ಮುದ್ದು ಕೃಷ್ಣ ಸ್ಪರ್ಧೆಡು ಭಾಗವಹಿಸಿದ್ದಾರೆ ಅಂಜನೆ ವರ್ಷ ಪೋಯಿನಂಜಿನಿ ಜೋಕುಳ ಸಂಖ್ಯೆ ಜಾಸ್ತಿ ಆವನುಂಡು ಮಾತೆರ್ಲ ಈ ಒಂಜಿ ಕಾರ್ಯಕ್ರಮ ಭಾಗವಹಿಸಿದ್ದು ಈ ಒಂಜಿ ಕಾರ್ಯಕ್ರಮವನ್ನು ಯಶಸ್ವಿ ಮಂತುಗೋಡು ಪಂಡದು ಯಾನಕೇನೊಂದು ಭಾರಿ ಪೊರ್ಲುದ ಕಾರ್ಯಕ್ರಮ ನನ್ನ 4ನೇ ವರ್ಷದ ಕಾರ್ಯಕ್ರಮ ಭಾರಿ ಪೊರ್ಲುಡು ನಡಪಾಡು ಪಂಡದು ಆ ಶ್ರೀಕೃಷ್ಣ ದೇವರಡ ನಟನೆ. ನಮಸ್ಕಾರ. ಸಮರ್ಪಣಾ ಪರಿವಾರ ಟ್ರಸ್ಟ್ ಮಂಗಳೂರು ಇದರ ವತಿಯಿಂದ 4ನೇ ವರ್ಷದ ಮುದ್ದು ಕೃಷ್ಣ ಮಹೋತ್ಸವವನ್ನು ನಾವೆಲ್ಲರೂ ಸೇರಿ ನಡೆಸಲಿಕ್ಕಿದ್ದೇವೆ. ಕಳೆದ 3 ವರ್ಷಗಳಲ್ಲಿ ಈ ನಮ್ಮ ಸಂಸ್ಥೆ ಈ ಮುದ್ದು ಕೃಷ್ಣದ ಈ ಕಾರ್ಯಕ್ರಮವನ್ನು ಬಹಳ ಅಭೂತಪೂರ್ವವಾಗಿ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದೆ. ಅದೇ ರೀತಿ ಈ ವರ್ಷ ಕೂಡ ನಮ್ಮ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಊರಿನ ಜನರು ಪರ ಊರಿನ ಜನರು ಎಲ್ಲ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ವಿಸ್ತಾರವಾಗಿ ತಿಳಿಸಲಾಗ್ತಾ ಇದೆ. ಹಾಗೆ ಎಲ್ಲ ಮಕ್ಕಳು ಮುದ್ದು ಕೃಷ್ಣ ಯಶೋಧ ಕೃಷ್ಣ ಅಂತಹ ವಿವಿಧ ಸ್ಪರ್ಧೆಗಳಲ್ಲಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಇದನ್ನ ಮಾತೆರೆಗಳ ವಂದನೆ ಮಂತೊಂದು ನಮ್ಮ ಸಮರ್ಪಣಾ ಪರಿವಾರ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ನೇತ ವತಿಯಲ್ಲಿ ನಡಪುನ ಮುದ್ದು ಕೃಷ್ಣ ಉತ್ಸವ ಸೆಪ್ಟೆಂಬರ್ 6ನೇ ತಾರೀಕಿಗೆ ಭಾರಿ ವಿಜೃಂಭಣೆಡು ನಡಪರೆ ಉಂಡು. ಪೂರ್ವಭಾವಿಯಾದ ಇನಿ ನಮ್ಮ ಆಮಂತ್ರಣ ಪತ್ರಿಕೆ ಬಿಡುಗಡೆಯನ್ನು ಮಲ್ತ ಮಲಮಲ್ಲ ಬಿನ್ನೇರ್ನಕಲು ಬತ್ತಿತ್ತೇವೆ. ನಮ್ಮ ದೇವಸ್ಥಾನ ಅಯ್ಯಪ್ಪ ದೇವಸ್ಥಾನದ ಅಧ್ಯಕ್ಷರಾಯಿನ ರವೀಂದ್ರ ಶೆಟ್ಟರು ಬೊಕ್ಕ ನಮ್ಮ ಪ್ರಶಾಂತ್ ನಾಯಕರು ಬೊಕ್ಕ ಸುರೇಶ್ ಆಚಾರ್ಯ ಮಿಕ್ಕಲ್ನ ಮಾತಾ ಗಣ್ಯರನ್ನ ಉಪಸ್ಥಿತಿಡು ಈ ಕಾರ್ಯಕ್ರಮ ಇನಿ ನಮ್ಮ ಆಮಂತ್ರಣ ಬಿಡುಗಡೆ ಪತ್ರ ಬಿಡುಗಡೆ ಮಲ್ತ ಅಂಚೆನೆ ನನ್ನ ದುಂಬು ಬರ್ಪಿನ ಈ ಮುದ್ದು ಕೃಷ್ಣ ಉತ್ಸವ ಭಾರಿ ಯಶಸ್ವಿಯಾದ ನಡಪೆರೆ ನಮ್ಮ ಮಾತೆರ್ಲ ಮುಲ್ಪ ನಮ್ಮ ಪರಿವಾರ ಟ್ರಸ್ಟ್ ದಾಖಲು ಮಾತ್ರ ಎತ್ತಂದೆ ಮಾತ ಕಾರ್ಯಕರ್ತರು ಬೊಕ್ಕ ನಮ್ಮ ಅಭಿಮಾನಿಗಳು ಆಯ್ನಾತ್ ಹೆಚ್ಚು ಸಂಖ್ಯೆಡು ನಮ್ಮೊಟ್ಟಿಗೆ ಸಹಕಾರ ಕೊರಡು
ಎಲ್ಲಂಜಿದ ಕಾರ್ಯಕ್ರಮ ಖಾಲಿ ಪರಿವಾರ ಟ್ರಸ್ಟ್ ದಾಖಲೆ ಮಾತ್ರ ಇತ್ತು, ಇಡೀ ಊರು ದಾಖಲೆಗೆ ಒಂಜಿ ಪರ್ಬದ ಲೆಕ್ಕ ನಡಪರೆ ಉಂಡು. ಅಂಚಾದ ಮಾತೆರ್ಲ ಆಯ್ನಾತ್ ಅಕ್ಲಕ್ಲನ ಗುರ್ತದ ಅಕ್ಲನ ನೆರೆಕರೆತ ಜನಕುಲೇನು ಅಕ್ಲ ಅಲ್ಪೈತಿನ ಜೋಕ್ಲೇನು ಮುದ್ದು ಕೃಷ್ಣ ಸ್ಪರ್ಧೆ ಬೇತೆ ಬೇತೆ ವಿಭಾಗದ ಸ್ಪರ್ಧೆಗೆ ಅಕ್ಲೇನು ಲೆತ್ತೊಂದು ಬರ್ತದೆ. ಈ ಕಾರ್ಯಕ್ರಮ ಆಯ್ನಾತ್ ಹೆಚ್ಚಿನ ಜೋಕುಲು ಭಾಗವಹಿಸಲಕ್ಕಾದ ಈ ಕಾರ್ಯಕ್ರಮ ಯಶಸ್ವಿ ಅನ್ಪೆರೆ ನಿಕ್ಲು ಮಾತೆರ್ಲ ಪ್ರಯತ್ನ ಮನ್ಪೋಡು. ಅವೇ ರೀತಿ ನಮ್ಮ ಎಲ್ಲಂಜಿಲ ಭಾರಿ ಗಣ್ಯಾತಿ ಗಣ್ಯರು ಬರಿಯರುಳ್ಳರು. ಈ ಕಾರ್ಯಕ್ರಮ ಮಾತೆರ್ನಲ ಸಹಕಾರ ಉಂಡು. ಮುಖ್ಯವಾದ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಭಾರಿ ನಮ್ಗೆ ಸಹಕಾರ ಕೊರೊಂದುಳ್ಳರು. ನನಲಾತ್ ಸಹಕಾರ ಹಾಕಲ್ನಲ್ಲ ಉಂಡು. ಅಂಚಾದ ಮಾತೆರ್ಲ ಸೇರಿದು ಒಂಜಪ್ಪೆ ಬಾಲೆಲ್ಲಕ್ಕ ನಾವು ಮಾತೆರ್ಲ ಕೂಡು ಸೇರಿದು ಈ ಕಾರ್ಯಕ್ರಮ ಯಶಸ್ವಿ ಮನ್ಪೆರೆ ಸಹಕಾರ ಮನ್ಪೋಡು. ಮುಖ್ಯವಾದ ನಮ್ಮ ಅಧ್ಯಕ್ಷರೆಲ್ಲ ಭಾರಿ ಪ್ರಯತ್ನ ಮಂತುಳ್ಳರು. ನಮ್ಮ ಜೀವನ್ ಮಾಡೋರು ಬೊಕ್ಕ ನಮ್ಮ ಸಮರ್ಪಣ ಪರಿವಾರ ಟ್ರಸ್ಟ್ದ ಮೋಹನ್ ಶಿರ್ಲಾಲ್ ಮೆಕ್ಕಲ ಮಾತ ಉತ್ಸಾಹಡು ಎಂಕಲ್ಲ ಮಾತೆಲ್ಲ ಸೇರಿದು ನನಲಾತ್ ನೆಕ್ ಉತ್ಸಾಹಡು ನನ್ನಲ ಸೇರ್ಗ ಮಾತಾ ಮೀಟಿಂಗ್ಲ ಬರ್ಕ ಬೊಕ್ಕ ಈ ಕಾರ್ಯಕ್ರಮ ಯಶಸ್ವಿ ಅನ್ಪೆರೆ ಸಹಕಾರ ಮಲ್ಪಕ ಬಂಡದು ಬೊಕ್ಕ ಈ ನಮ್ಮ ಜಾಗಡಿತ್ತಿನ ಕೊರಗಜ್ಜ ದೈವಲ ಇನ್ನೊಂದು ಈ ಕಾರ್ಯಕ್ರಮ ಯಶಸ್ವಿ ಅನ್ಪೆರೆ ಕೊರಗಜ್ಜ ದೈವಲ ನಂಗೆ ಸಹಕಾರ ಮಾಡ್ಬೋದು. ಅವೇ ರೀತಿ ಅಯ್ಯಪ್ಪ ದೇವಸ್ಥಾನದ ದೇವೆರ್ಲ ಸಹಕಾರ ನೋಡಿ ಮುಲ್ಪ ಇತ್ತಿನ ಮಾತ ಶಕ್ತಿಗಳ ನಂಗೆ ಶಕ್ತಿ ಕೊರಡು ಬಂಡದು ಕೇನೊಂದು ಎನ್ನ ರೆಡ್ ಪಾತ್ರೆ ಅಂತಾರೆ.